ಹಲೋ ನಮಸ್ತೆ. ಟಾರ್ಗೆಟ್ ಗಾಂಜಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಂಜಾ ಮಾಫಿಯಾ ಅಂದರೆ ಮಾದಕ ವಸ್ತುಗಳು, ಗಾಂಜಾ ಮಾತ್ರ ಅಲ್ಲ ಉಳಿದ ಮಾದಕ ವಸ್ತುಗಳ ಜಾಲ ವ್ಯವಸ್ಥಿತವಾಗಿ ಕಾರ್ಯಾಚರಿಸ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರುವಂಥ ವಾಸ್ತವ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಹಲವು ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿದ್ದು ಇದೆ. ನಾವು ರಹಸ್ಯ ಕಾರ್ಯಾಚರಣೆಯನ್ನು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ವಿ. ಯಾವ ರೀತಿ ವಿದ್ಯಾರ್ಥಿಗಳನ್ನು, ಯಾವ ರೀತಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಗಾಂಜಾ ಮಾಫಿಯಾ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಪೊಲೀಸ್ ಇಲಾಖೆ ಪ್ರತಿದಿನ ನೀವು ಯಾವುದೇ ಪತ್ರಿಕೆಯನ್ನು ತೆಗೆದು ನೋಡಿದ್ರೂ ಕೂಡ ಅಲ್ಲೊಬ್ಬ ಆರೋಪಿಯ ಬಂಧನ, ಇಲ್ಲೊಬ್ಬ ಆರೋಪಿಯ ಬಂಧನ ಅನ್ನುವಂಥ ಸುದ್ದಿಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಇದಕ್ಕೆ ಒಂದು ಅಂಕುಶ ಹಾಕೋದಕ್ಕೆ ಇವತ್ತಿನವರೆಗೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಯಾಕೆ ಅಂತ ಹೇಳಿದ್ರೆ ಸಾಮಾಜಿಕ ಒಂದು ಸಹಭಾಗಿತ್ವ, ಸಮಾಜದ ಸಹಭಾಗಿತ್ವ ಕಡಿಮೆ ಇದೆ ಅಂತ ಪೊಲೀಸರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಶೆಲ್ಟರ್ ಕೊಡುವಂತ ಕೆಲಸಗಳಾಗ್ತದೆ. ಗಾಂಜಾ ಮಾಫಿಯಾದಲ್ಲಿ ತೊಡಗಿಸಿಕೊಂಡಂತವರಿಗೆ ಅವರಿಗೆ ಸಪೋರ್ಟ್ ಮಾಡುವವರಿದ್ದಾರೆ. ನಾವು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಪೊಲೀಸರು ರೀಸನ್ ಹೇಳ್ತಾರೆ. ಅದೇ ನಾವು ಸಾರ್ವಜನಿಕರಲ್ಲಿ ಕೇಳಿದ್ರೆ ಪೊಲೀಸರೇ ಸಮಥಿಂಗ್ ತಗೊಂಡು ಅವರು ಸುಮ್ಮನೆ ಇದ್ದಾರೆ, ಸೊ ಅವರು ಆ ಬಗ್ಗೆ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ ಸಾರ್ವಜನಿಕರು ಹೇಳ್ತಾರೆ. ಸೊ ಒಂದಂತೂ ಸ್ಪಷ್ಟ, ಗಾಂಜಾ ಮಾಫಿಯಾದ ಬಲೆಗೆ ಬಿದ್ದು ಬಹಳಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಹೊರಬರೋದಕ್ಕೆ ಆಗದೆ ಕಷ್ಟಪಡ್ತಾ ಇದ್ದಾರೆ. ಸೊ ಈ ಒಂದು ವ್ಯವಸ್ಥೆ ಏನಿದೆ ಇದಕ್ಕೆ ಒಂದು ಸಡ್ಡು ಹೊಡಿಬೇಕು, ಅಥವಾ ಗಾಂಜಾ ಮಾಫಿಯಾಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮಂಗಳೂರಿನ ಕುದ್ರೋಳಿಯಿಂದ ಒಂದು ಪ್ರಯತ್ನ ಆರಂಭ ಆಗಿದೆ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಮಂಗಳೂರಿನ ಕುದ್ರೋಳಿ ಪರಿಸರದಲ್ಲಿ ಕೆಲ ಸಾರ್ವಜನಿಕರು ಒಟ್ಟಾಗಿ ಕೆಡುಕು ಮುಕ್ತ ಹೋರಾಟ ಸಮಿತಿ ಅಂತ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಸಮಿತಿಯ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ, ಗಾಂಜಾ ವ್ಯಸನಿಗಳಲ್ಲಿ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡುವ ಮುಖಾಂತರ ಮತ್ತು ಗಾಂಜಾ ಅಡ್ಡೆಗಳ ಮಾರಾಟ ಮಾಡುವವರು ಯಾರಿದ್ದಾರೆ ಅವರಲ್ಲಿ ಒಳ್ಳೆಯ ಮಾತಿನಲ್ಲಿ ಇನ್ನು ಮಾಡಬೇಡಿ, ಇದನ್ನ ಮಾಡೋದನ್ನು ನಿಲ್ಲಿಸಿ ಅನ್ನುವ ಮೂಲಕ ಅದನ್ನ ಒಂದು ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಅಭಿಯಾನ, ಈ ಆಂದೋಲನಕ್ಕೆ ಮಸೀದಿಗಳು ಕೂಡ, ಕುದ್ರೋಳಿ ಪರಿಸರದ ಮಸೀದಿಗಳು ಕೂಡ ಕೈ ಜೋಡಿಸಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಗಾಂಜಾ ಮಾಫಿಯಾ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಮತ್ತು ಇವರು ಮಾಡ್ತಾ ಇರುವಂತ ಕೆಲಸಗಳು ಏನು, ಇದನ್ನೆಲ್ಲ ಕೇಳಬೇಕು. ಸೊ ಈ ಆಂದೋಲನವನ್ನ ಸ್ಟಾರ್ಟ್ ಮಾಡಿದಂಥವರು ಮತ್ತು ಈ ಪ್ರಯತ್ನವನ್ನ ಆರಂಭ ಮಾಡಿದಂಥವರು ಅಜೀಜ್ ಕುದ್ರೋಳಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದು ಕೆಡುಕು ಮುಕ್ತ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ವಿ. ಯಾರ ಕಲ್ಪನೆ, ಯಾಕಾಗಿ ಮಾಡಿದ್ದು, ಇದರ ಹಿನ್ನೆಲೆ ಏನು? ಏನಿಲ್ಲ, ಯಾಕಂತ ಹೇಳಿದ್ರೆ ಮಂಗಳೂರು ನಗರದಲ್ಲಿ ಹಲವಾರು ವಿದ್ಯಾರ್ಥಿಗಳು ಮಾದಕ ದ್ರವ್ಯದಲ್ಲಿ ಮಲಿನರಾಗಿದ್ದಾರೆ. ಯಾಕಂತ ಹೇಳಿದರೆ ಅವರು ಮಾದಕ ದ್ರವ್ಯಗಳನ್ನು ಸೇವಿಸುವುದು ಮತ್ತು ಅದಕ್ಕೆ ಮಾರ್ಗದರ್ಶನ ಕೊಡುವವರು ಕೂಡ ಇಲ್ಲದಂಥ ಪರಿಸ್ಥಿತಿ ಬಂದು ಮುಟ್ಟಿದೆ. ಅದೇ ಇದರಲ್ಲಿ ನೋಡುವಾಗ ನಮ್ಮ ಕುದ್ರೋಳಿ ಬಂದರ್ ವಾರ್ಡ್ನಲ್ಲಿ ಕೂಡ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಹಾಳಾಗುವುದು ನಮ್ಮ ಗಮನಕ್ಕೆ ಬಂತು. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಒಂದು ಸಮಾನ ಮನಸ್ಕರ ಯುವಕರ ಒಂದು ತಂಡವನ್ನು ರಚಿಸಿಕೊಂಡು ಅದರಲ್ಲಿ ಒಂದು ಬೇಕಾದವರನ್ನು ಕರೆದು ನಾವು ಡಿಸ್ಕಸ್ ಮಾಡಿದಾಗ ಅದರಲ್ಲಿ ಎಲ್ಲರ ಅಭಿಪ್ರಾಯವು ಒಂದೇ ಆಗಿರುವ ಕಾರಣ ನಾವು ಅದನ್ನು ಒಂದು ಸಮಿತಿಯಾಗಿ ರಚಿಸಿ ಅದರ ವಿರುದ್ಧ ಯಾಕೆ ನಾವು ಹೋರಾಟವನ್ನು ಮಾಡಬಾರದು ಅಂತೇಳಿ ಪ್ರಶ್ನಾರ್ಥಕವಾಗಿ ಬಂದ ಕಾರಣ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸಭೆಯನ್ನು ಸೇರಿ ನಾವು ಒಂದು ಮಾಡುವ ಅಂತೇಳಿ ಒಂದು ಹೋರಾಟಕ್ಕೆ ನನಗೆ ಈಗ ಜಿಲ್ಲೆಯಲ್ಲಿ ಇದೆ, ಉಳಿದ ಉಡುಪಿಯಲ್ಲಿದೆ ಇದೆ ಅನ್ನುವಂಥದ್ದು ಗಾಂಜಾ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಕುದ್ರೋಳಿಯಲ್ಲಿ, ಆ ಕುದ್ರೋಳಿಯ ಏರಿಯಾದಲ್ಲಿ ಗಾಂಜಾ ಮಾಫಿಯಾ ಕೆಲಸ ಮಾಡ್ತಾ ಇದೆಯಾ? ಕುದ್ರೋಳಿಯಲ್ಲಿ ನಮ್ಮ ಕಂಡತುಪಳ್ಳಿಯಿಂದ ಭಟ್ಕಲ್ ಬಜಾರಿಂದ ಹಿಡಿದು ಚರ್ಚಿಗೇಡು ತನಕ ಒಂದು 6-7 ಅಡ್ಡೆಗಳಿವೆ. ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಮಾದಕ ದ್ರವ್ಯ, ಇದು ಮಾತ್ರ ಅಲ್ಲ, ಗಾಂಜಾ ಮಾತ್ರ ಅಲ್ಲ, ಈ ಟ್ಯಾಬ್ಲೆಟ್, ಈ ಗಮ್ಮು ಅಂತೇಳಿ ಅಮಲು ಪದಾರ್ಥವನ್ನು ಸೇವಿಸುವಂಥ ಒಂದು ಇದಕ್ಕೆ ಚಟಕ್ಕೆ ಬಿದ್ದಿದ್ದಾರೆ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಎಲ್ಲ ಯುವಕರನ್ನು ಸೇರಿಕೊಂಡು ಒಂದು ಸಮಿತಿಯನ್ನು ರಚಿಸಿದ್ದೇವೆ. ಆ ಸಮಿತಿಯ ಮುಖಾಂತರ ನಾವು ಒಂದು ತೀರ್ಮಾನಕ್ಕೆ ಬಂದು ನಾವು ಎಲ್ಲ ಮಸೀದಿಗಳ ಅಧ್ಯಕ್ಷರುಗಳನ್ನು ಕರೆಯುವ ಅಂತೇಳಿ ನಾವು ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ನಾವು ಕರೆದಿದ್ದೇವೆ. ಒಟ್ಟು ಸೇರಿಸಿ ಆದ ನಂತರ ಒಂದು ಸಮಿತಿಯನ್ನು ರಚಿಸಬೇಕು, ಇದಕ್ಕೆ ಏನಾದರೂ ಒಂದು ಹೆಸರನ್ನು ಸೂಚಿಸಬೇಕಂತೇಳಿ ಹೇಳಿದಾಗ ಒಂದು 10 ಹೆಸರುಗಳು ಬಂತು. ಅದರಲ್ಲಿ ನಾವು ಒಂದು ಕೆಡುಕು ಮುಕ್ತ ಹೋರಾಟ ಸಮಿತಿ ಅಂತೇಳಿ ಒಂದು ರಚಿಸಿ ನೇಮಕವನ್ನು ಮಾಡಿದ್ದೇವೆ. ಅದರ ನಂತರ ನಾವು 2-3 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಸೀದಿಗಳದ್ದು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳದ್ದು, ಸುನ್ನಿ ಇರಲಿ, ಸಲಫಿ ಇರಲಿ, ಎಲ್ಲ ಸಂಘಟನೆಗಳು ಒಟ್ಟು ಸೇರುವಂಥ ಒಂದು ಯೋಜನೆ ಹಾಕಿಕೊಂಡು ಅವರ ಪದಾಧಿಕಾರಿಗಳನ್ನು ಕರೆದು ಒಂದು ಸಭೆಯನ್ನು ಕರೆದೆವು. ಸಭೆಯನ್ನು ಕರೆದು ಅದರಲ್ಲಿ ನಾವು ಒಂದು ತೀರ್ಮಾನಿಸಿ ಒಂದು ಈ ಸಂಘಟನೆಗೆ ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ. ಅದರ ನಂತರ ನಾವು ಉದ್ಘಾಟನಾ ಸಮಾರಂಭವನ್ನು ಕೂಡ ಒಂದು ಇಟ್ಟುಕೊಂಡಾಗ ನಿಮ್ಮ ಸಮಿತಿಯನ್ನು ನೀವು ರಚನೆ ಮಾಡ್ಕೊಂಡಿದ್ದೀರಿ, ಏನು ಉದ್ದೇಶ, ಏನು ಮಾಡಬೇಕು ಅಂತ ಪ್ಲಾನ್ ಇಟ್ಟುಕೊಂಡಿದ್ದೀರಿ? ನೋಡಿ, ನಮಗೆ ಫಸ್ಟಿಗೆ ನಮ್ಮ ಮನೆ ಸ್ವಚ್ಛ ಆಗಬೇಕು.
ನಮ್ಮ ಮನೆ ಸ್ವಚ್ಛ ಆದ ನಂತರ ಇನ್ನೊಂದು ಮನೆಗೆ ನಾವು ಕಾಲಿಡಬಹುದು. ಆದ್ರಿಂದ ನಮ್ಮ ವಾರ್ಡನ್ನು ಬಿಟ್ಟು ಇನ್ನೊಂದು ವಾರ್ಡಿಗೆ ಹೋಗುವುದು ಸರಿಯಾದ ಕ್ರಮವಲ್ಲ. ಆದ್ರಿಂದ ನನ್ನ ವಾರ್ಡಿಗೆ ಸೀಮಿತವಾಗಿರುವಂತಹ ಕಂಡತಪಳ್ಳಿ ಭಟ್ಕಲ್ ಬಜಾರ್ ವಟಾರವನ್ನು ಸೇರಿಸಿಕೊಂಡು ಈ ಚರ್ಚ್ ಕಾಂಪೌಂಡ್ ಬೊಕ್ಕಪಟ್ಟಣ ತನಕ ಮಾತ್ರ ನಾವು ಇದನ್ನ ಸಮಿತಿಯಾಗಿ ರಚಿಸಿದ್ದೇವೆ. ಈ ಸಮಿತಿಯಲ್ಲಿ ನಾವು 9 ಮೊಹಲ್ಲಗಳಾಗಿ ವಿಂಗಡಿಸಿದ್ದೇವೆ. 9 ಮೊಹಲ್ಲ ಅಂತ ಹೇಳಿದ್ರೆ ಒಂದೊಂದು ಏರಿಯಾದಲ್ಲಿ, ಈಗ ಉದಾಹರಣೆಗೆ ಒಂದು ನಗರ ಇದೆ, ಟಿಪ್ಪು ಸುಲ್ತಾನ್ ನಗರ, ಇಲ್ಲದಿರ ಮೊಯ್ದೀನ್ ನಗರ, ಇಂಥ ನಗರವನ್ನು ಮಾಡಿಕೊಂಡು ಅಲ್ಲಿಗೆ ಒಂದು ಸಂಘಟನೆಯನ್ನು ಮಾಡಿ ಸಂಚಾಲಕರು ಮತ್ತು ಉಪಸಂಚಾಲಕರು ಅಂತೇಳಿ ನೇಮಿಸಿದ್ದೇವೆ. ಅವರು ಆ ವಾರ್ಡಿನಲ್ಲಿ ಸಭೆಯನ್ನು ಕರಿಬೇಕು, ಅವರ ಜನರನ್ನು ಸೇರಿಸಿಕೊಂಡು. ಅದೇ ರೀತಿ ಸಭೆಯನ್ನು ಸೇರಿಸಿ ಯಶಸ್ವಿಯಾಗಿದೆ. ತದನಂತರ ನಾವು ಒಂದು ಇದರ ಉದ್ಘಾಟನಾ ಸಮಾರಂಭವನ್ನು ಬಹಳ ವಿಭ್ರಂಜನೆಯಿಂದ ಮಾಡಬೇಕೆಂದು ನಿರ್ಣಯಿಸಿದಾಗ ಮಾನ್ಯ ಮುರುಗನ್ರವರನ್ನು ನಾವು ಆಯುಕ್ತರು ಮತ್ತು DC ಅವರನ್ನು ಕೂಡ ಮುಖದ ಭೇಟಿಯಾದಾಗ ಅವರು ಬರ್ತೇವೆ ಅಂತಲೂ ಒಪ್ಪಿದ ನಂತರ ನಾವು ಈ ಕಾರ್ಯಕ್ರಮವನ್ನು ಒಂದು ಇಟ್ಟುಕೊಂಡೆವು. ಅದಕ್ಕೆ ಎಲ್ಲರೂ ಸಹಮತವನ್ನು ಮೊನ್ನೆ ಆರಂಭ ಮಾಡಿದ್ರಿ, ಆ ನಂತರ ಏನು ಮಾಡಿದ್ರಿ? ಯಾವ ರೀತಿ ಅರಿವು ಮೂಡಿಸಬೇಕು ಅಂತ ಹೇಳ್ತೀವಿ, ಯಾವ ರೀತಿ ಮಾಡ್ತಾ ಇದ್ರಿ ಆ ಕೆಲಸವನ್ನ? ನೋಡಿ, ನಾವು ಇದಾದ ನಂತರ ನಾವು ಎಲ್ಲಾ ಸಂಘಟನೆ ಸೇರಿಕೊಂಡು, ಉದಾಹರಣೆಗೆ ಪಕ್ಕದಲ್ಲಿರುವಂತಹ ಗಣೇಶ್ ಫ್ರೆಂಡ್ ಸರ್ಕಲ್ ಅಂತ ಹೇಳಿದೆ, ಅವರನ್ನು ಕೂಡ ಸೇರಿಸಿಕೊಂಡು ನಾವು ನಮ್ಮ ಏರಿಯಾದಲ್ಲಿ ಎಲ್ಲಿ ಅಡ್ಡೆಗಳಿವೆ ಆ ಅಡ್ಡೆಗಳಿಗೆ, ಅಂದ್ರೆ ಕೆಲವು ಅಡ್ಡೆಗಳಿಗೆ, ಒಮ್ಮೆಲೆ ಎಲ್ಲ ಅಡ್ಡೆಗಳಿಗೆ ಭೇಟಿ ನೀಡಲು ಸಾಧ್ಯವಿಲ್ಲ. ನಮ್ದು ಒಮ್ಮೆಲೆ ಪೊಲೀಸನ್ನು ಫೋರ್ಸ್ ತಗೊಂಡು ಬಂದ್ ಮಾಡಿಸ್ಬೇಕಂತಲೇ ನಮ್ಮ ಇರಾದೆ ಕೂಡ ಇಲ್ಲ. ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಫಸ್ಟಿಗೆ ಹೋಗಿ ನಾವು ನಮ್ಮ ಸಮಿತಿಯವರು ಹೋಗಿ ಅಲ್ಲಿ ಇದ್ರೆ ಅವರಿಗೆ ತಿಳುವಳಿಕೆಯನ್ನು ಹೇಳುವುದು, ಅವರು ಅದರಲ್ಲಿ ಒಪ್ಕೊಳ್ಳದಿದ್ದ ಪಕ್ಷದಲ್ಲಿ ಅವರ ಸಂಬಂಧಪಟ್ಟ ಅವರ ಪೇರೆಂಟ್ಸ್ಗಳಿಗೆ ತಿಳಿಸ್ತೇವೆ. ಅದರಲ್ಲೂ ಕೂಡ ಆಗದಿದ್ದ ಪಕ್ಷದಲ್ಲಿ ನಮ್ಮ ಜಮಾತಿಗೆ ಅಂತೇಳಿ ಕೊಟ್ಟು ಬಿಡ್ತೇವೆ. ಆ ಜಮಾತಲ್ಲೂ ಕೂಡ ಆಗದಿದ್ದ ಪಕ್ಷದಲ್ಲಿ ಮಾತ್ರ ನಾವು ಪೊಲೀಸರ ಮುಖಾಂತರ ಕಾರ್ಯಾಚರಿಸ್ತೇವೆ ಅಂತೇಳಿ ಇದ್ದೇವೆ. ಆದ್ರೆ ಅದೇ ಪ್ರಕಾರ ನಾವು ಇತ್ತೀಚೆಗೆ ಒಂದು 3-4 ಅಡ್ಡೆಗಳಿಗೆ ಹೋಗಿದ್ದೆವು. ಹೋದಾಗ ಈ ನಮ್ಮ ಯಾವಾಗ ನಮ್ಮ ಸಂಘಟನೆ ಆಯಿತೋ ಅದರ ನಂತರ ಕೆಲವು ಅಡ್ಡೆಗಳು ಆಟೋಮೆಟಿಕ್ ಆಗಿ ಖಾಲಿಯಾಗತೊಡಗಿದೆ. ಎಲ್ಲಿ ವಿದ್ಯಾರ್ಥಿಗಳು ಹೊರಗಿನಿಂದ ಬಂದು ಕೂತ್ಕೊಳ್ತಿದ್ರು ಅಲ್ಲಿ ಕಡಿಮೆ ಆಗ್ತಾ ಇದೆ. ನೋಡುವಾಗ 2-3 ಕಡೆಯಲ್ಲಿ ಅಡ್ಡೆ ಕೂಡ ಈಗ ಬಂದಾಗಿದೆ ದೇವರ ದಯದಿಂದ. ಇನ್ನು 2-3 ಅಡ್ಡೆಗಳಿವೆ, ಅದಕ್ಕೆ ನಾವು ಕಾರ್ಯಾಚರಿಸ್ತೇವೆ. ಅದಲ್ಲದೆ ಇದರ ಪ್ರಯುಕ್ತ ನಾವು ಅಭಿಯಾನವನ್ನ ಕೂಡ ಹಮ್ಮಿಕೊಂಡಿದ್ದೇವೆ. ನಾವು 15ರಿಂದ 29 ತಾರೀಕು ತನಕ ಒಂದು ಅಭಿಯಾನವನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಫ್ಲೆಕ್ಸ್ ಹಾಕುವಂಥದ್ದು, ಅದರಲ್ಲಿ ರೋಗ ಬಂದರೆ ಏನಾಗ್ತದೆ ಅಂತೇಳಿ ತಿಳಿ ಹೇಳುವಂಥದ್ದು, ಮತ್ತೆ ಅಲ್ಲಲ್ಲಿ ಪಕ್ಕದಲ್ಲಿ ಕಾರ್ನರ್ ಮೀಟಿಂಗ್ಗಳನ್ನು ಕರೆಯುವಂಥದ್ದು. ಅಂದ್ರೆ ಅಜೀಜ್ ಅವರೇ, ಒಂದು ಅಡ್ಡೆಗಳನ್ನ ಬಂದ್ ಮಾಡೋದು ಒಂದಾಯ್ತು, ಅಂದ್ರೆ ಮಾರಾಟ ಮಾಡಬಾರದು ಅಂತ. ಗಾಂಜಾ ವ್ಯಸನಿ ಅಲ್ಲಿ ಇಲ್ಲದ್ರೆ ಮತ್ತೊಂದು ಕಡೆಗೆ ಹುಡುಕಿಕೊಂಡು ಹೋಗ್ತಾನೆ, ಪರಂಗಿಪೇಟೆಗೆ ಹೋಗಿ ಕೂಡ ಗಾಂಜಾ ಸೇದಬಹುದು ಅವನಿಗೆ. ಅಂತವ್ರನ್ನ ಏನು ಮಾಡ್ತೀರಿ? ಇಲ್ಲ, ನಾವು ಅಂದ್ರೆ ವ್ಯಸನಿಗಳನ್ನ ಏನು ಮಾಡ್ತೀರಿ? ಅಡ್ಡೆಗಳನ್ನ ಬಂದ್ ಮಾಡಿಸುವಂತ ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಅದಕ್ಕೆ ಬಲಿ ಬಿದ್ದಿದ್ದಾರೆ, ಅವರ ಮನೋ ಪರಿವರ್ತನೆ ಮಾಡಿಸಿ ಅವರಿಗೆ ಯಾವ ರೀತಿಯಲ್ಲಿ ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೊಡುವಂತಹ ಕಾರ್ಯ ಇದನ್ನು ಮಾಡಿದ್ದೇವೆ. ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ನಮ್ಮ ಇದರಲ್ಲಿ ಒಂದು 25% ಆದ್ರೆ ಯಶಸ್ವಿಯಾಗಿದೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ಯಾವ ರೀತಿ ಮಾಡ್ತೀರಿ? ಕೌನ್ಸಿಲಿಂಗ್ ಮಾಡ್ತೇವೆ. ಯಾಕಂದ್ರೆ ಫಸ್ಟಿಗೆ ಅವರಿಗೆ ನಾವು ಮನವರಿಕೆ ಆಗುವ ರೀತಿಯಲ್ಲಿ ಸ್ಟೂಡೆಂಟ್ಗಳಿಗೆ ಹೇಳಿದಾಗ ಕೆಲವರು ಅದನ್ನ ಬಿಟ್ಟಿದ್ದಾರೆ, ದೂರದಲ್ಲಿದ್ದಾರೆ, ಒಮ್ಮೆಲೆ ಬಿಡ್ಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ತಮಗೆ ಗೊತ್ತಿರಬಹುದು, ಅಮಲು ಪದಾರ್ಥ ಯೂಸ್ ಮಾಡಿದ ನಂತರ ಒಂದು ಸಿಗರೇಟ್ ಸ್ಮೋಕಿಂಗ್ ಒಮ್ಮೆಲೆ ಸಡನ್ ಬಿಡ್ಲಿಕ್ಕೆ ಬರುವುದಿಲ್ಲ. ಆದರೆ ನಮ್ಮ ಮಟ್ಟಿಗೆ ಈಗ ಅದರಲ್ಲಿ ಎಷ್ಟೋ ಜನ ಈಗ ವಿದ್ಯಾರ್ಥಿಗಳು ದೂರ ಆಗಿದ್ದಾರೆ ಅಂತೇಳಿ ನಮಗೆ ತಿಳಿದೆ. ಪೇರೆಂಟ್ಸ್ಗಳ ಒಂದು ಒಳ್ಳೆ ಅಭಿಪ್ರಾಯ ಕೂಡ ನಮ್ಮ ಸಮಿತಿಗೆ ಬಂದು ಮುಟ್ಟಿದೆ. ಅಂದ್ರೆ ಇಲ್ಲಿ ಕುದ್ರೋಳಿ ಪರಿಸರ ಅಂತ ಹೇಳಿದ್ರಿ ನೀವು ಅಲ್ಲಿಯ ಸದಸ್ಯರು ಕೂಡ. ಹೌದು, ಮಹಾನಗರ ಪಾಲಿಕೆ. ಅಂದ್ರೆ ಯಾವ ರೀತಿ ಇಲ್ಲಿ ಗಾಂಜಾ ಮಾಫಿಯಾ ಆಗಮಿಸಿದ್ದು ಹೇಗೆ? ಎಷ್ಟು ವರ್ಷದ ಇತಿಹಾಸ ಇದೆ ಇಲ್ಲಿ? ಇದು ಇತಿಹಾಸ ಎಷ್ಟು ವರ್ಷ ಅಂತೇಳಿ ಹೇಳಿಕೆ ಬರೋದಿಲ್ಲ. ಅಂದ್ರೆ ಗಾಂಜಾ ಮಾಫಿಯಾ ಅಂತೇಳಿ ಮೊದಲು ಕಡಿಮೆ ಇತ್ತು ಕುದ್ರೋಳಿ ಪರಿಸರದಲ್ಲಿ, ಅಷ್ಟೇನು ಇರಲಿಲ್ಲ. ಇವಾಗ ಕೆಲವರಿಗೆ ಏನಾಗಿದೆ ಅಂತೇಳಿ ವಿದ್ಯಾರ್ಥಿಗಳನ್ನ ಮತ್ತು ನಮ್ಮ ಕಾರ್ಮಿಕರನ್ನ ಟಾರ್ಗೆಟ್ ಆಗಿ ಗಾಂಜಾ ಇದರಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನಂತ ಹೇಳಿದ್ರೆ ಫಸ್ಟಿಗೆ ಒಂದು ಸ್ಮೋಕಿಂಗ್ ಅಂತೇಳಿ ಒಂದು ಸಿಗರೇಟ್ ಅನ್ನು ಕೊಟ್ಬಿಡ್ತಾರೆ. ಸಿಗರೇಟ್ ಅಲ್ಲಿ ಏನೋ ಸ್ವಲ್ಪ ಹಾಕಿ ಅಮಲು ಬರುವಂತದ್ದು, ಅದರ ನಂತರ ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡುವಂತದ್ದು. ಮತ್ತೆ ಪೆವಿ ಗಮ್ ಅಂತ ಹೇಳಿದೆ, ಪೆವಿ ಬಾಂಡ್, ಅದನ್ನ ಟವೆಲ್ಗೆ ಹಾಕಿಕೊಂಡು ಎಳೆಯುವಂಥದ್ದು. ಇದೆಲ್ಲ ನಾವು ಕಣ್ಣಾರೆ ಕಂಡದ್ದು. ಆದರೆ ಈಗ ಅಂತ ಸಮಸ್ಯೆ ದೇವರದಿಂದ ಇಲ್ಲ. ಇದು ಏನಂತ ಹೇಳಿದ್ರೆ ಇದಕ್ಕೆ ಪೊಲೀಸರವರು ಕೂಡ ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ನಮ್ಮ ಪರಿಸರದಲ್ಲಿ. ಈಗ ನಾವು ಅದಕ್ಕೆ ಕಾರ್ಯರೂಪವನ್ನು ಹಾಕಿಕೊಂಡು ಒಂದೊಂದು ಹೆಜ್ಜೆಯಾಗಿ ಒಂದೊಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಇಲ್ಲಿ ಕುದ್ರೋಳಿ ಪರಿಸರ ಅಂತ ಹೇಳಿದ್ರಿ, ಮಂಗಳೂರಿನಲ್ಲಿ ಕೇವಲ ಕುದ್ರೋಳಿ ಪರಿಸರದಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಚಾನಲ್ ಕೂಡ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿತ್ತು, ಎಲ್ಲೆಲ್ಲಿ ಗಾಂಜಾ ಸಪ್ಲೈ ಮಾಡ್ತಾರೆ, ಯಾರ್ಯಾರು ಅದರ ಗಿರಾಕಿಗಳಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿಗೆ ಕುದ್ರೋಳಿ ಪರಿಸರಕ್ಕೆ ಹೊರಗಿನವರು ಬಂದು ಸೇರ್ತಾ ಇದ್ರ ಅಥವಾ ನಿಮ್ಮ ಊರಿನವರು ಮಾತ್ರ ಇದ್ದದ್ದ? ಇಲ್ಲ, ಕುದ್ರೋಳಿಯಲ್ಲಿ ನಮ್ಮ ಕುದ್ರೋಳಿಯವರು ಮತ್ತು
ಎಸ್ ಮುಂದುವರಿಸಿ. ಒಬ್ರು ಕಾಲರ್ ಮಾತಾಡ್ತಾರೆ, ವಿನ್ಯಾಸ್ ಅನ್ನೋರು ಮಂಗಳೂರಿಂದ ಮಾತಾಡ್ತಾರೆ. ವಿನ್ಯಾಸ್ ನಮಸ್ತೆ. ಹಲೋ. ಎಸ್ ಕಟ್ ಆಯ್ತು. ಎಸ್ ಸರ್ ಹೇಳಿ. ಕುದ್ರೋಳಿಯ ಜನರು ಕೂಡ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಬಲಿಯಾಗಿದ್ದಾರೆ. ಹೊರಗಿನವರು ಬಂದು ಕೂಡ ಅಲ್ಲಿ ಮತ್ತೆ 2-3 ಕಡೆಯಲ್ಲಿ ಮಾರಾಟ ಕೂಡ ಆಗ್ತಾ ಇತ್ತು. ಅಂದ್ರೆ ಮಾರಾಟದ ಈಗ ಇಬ್ಬರು ಜೈಲಲ್ಲಿ ಕೊಳಿತಿದ್ದಾರೆ ಕುದ್ರೋಳಿಯವರೇ. ನಾವು ನಮ್ಮ ಪ್ರಥಮ ಇದೇನಂತ ಹೇಳಿದ್ರೆ, ನಮ್ಮ ವಟಾರದಲ್ಲಿ ನಮ್ಮ ಏರಿಯಾದಲ್ಲಿ ಗಾಂಜಾ ಇದೆ, ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಅಂತೇಳಿ ನಾವು ಒಪ್ಪುಕೊಂಡಿದ್ದೇವೆ. ಅಧಿಕಾರಿಗಳ ಕೂಡ ಗಮನಕ್ಕೆ ಬಂದಿದೆ. DC ಅವರು ಕೂಡ ನಮಗೆ ಒಂದು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಒಪ್ಕೊಂಡಿದ್ದೀರಿ ನಿಮ್ಮ ಪರಿಸರದಲ್ಲಿ ಇದೆ ಅಂತ ಹೇಳಿ. ನಾವು ಒಪ್ಕೊಂಡಿದ್ದೇವೆ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಇನ್ನೂ ಸಹ ಬಲಿಪಸ್ಸಾಗ್ತಾ ಇದ್ದಾರೆ. ನಾವು ಒಪ್ಕೊಂಡಿದ್ದೇವೆ. ಅದನ್ನು ತಿದ್ದಲಿಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಅಲ್ಲಿ ದಂಧೆ ಮಾಡ್ತಾ ಇರುವಂತವ್ರು ಕೂಡ ನಿಮ್ಮೂರಿನವರೇ ಆಗಿರಬೇಕು. ನೀವು ಅವರನ್ನು ಎದುರು ಹಾಕೊಳ್ತಾ ಇದ್ರಿ, ಕುದ್ರೋಳಿ ಪರಿಸರದವರು ಎದುರು ಹಾಕೊಳ್ತಾ ಇದ್ರಿ. ಏನ್ ಸಮಸ್ಯೆ ಆಗ್ಲಿಲ್ಲ ನಿಮ್ಮ ಸಮಿತಿಗೆ? ನೋಡಿ, ಇದರಲ್ಲಿ ಫಸ್ಟಿಗೆ ನಾವು ಮೊದಲೇ ಪ್ರಥಮ ಹೆಜ್ಜೆ ಇಡುವಾಗ ಈ ಸಮಿತಿಯನ್ನ ಮಾಡುವಾಗ ನಮಗೆ ಹಿರಿಯರು ಮಾರ್ಗದರ್ಶನವನ್ನು ನೀಡಿದ್ರು. ಹಿರಿಯರು ಹೇಳಿದ್ರು, ಇದು ಒಂದೇ ತಿಂಗಳಲ್ಲಿ ಈಗಲೇ ಆಗುವಂತ ಕೆಲಸ ಅಲ್ಲ, ಇದರಲ್ಲಿ ಎಲ್ಲ ಅಡೆತಡೆಗಳು ಬರಬಹುದು, ಇದರಲ್ಲಿ ಎಲ್ಲ ಇದನ್ನ ನೀವು ಎದುರಿಸಬೇಕಾಗಬಹುದು, ಒಮ್ಮೆಗೆ ಬೈಬಹುದು, ಒಮ್ಮೆಗೆ ಪೆಟ್ಟು ತಿನ್ಬೇಕಾಗಬಹುದು, ಇದರಲ್ಲಿ ಎದುರಿಸಬೇಕ ಅಂತ ಶಪಥವನ್ನು ಇಟ್ಟುಕೊಂಡು ನಾವು ಯುವಕರ ತಂಡವನ್ನು ರಚಿಸಿಕೊಂಡಿದ್ದೇವೆ. ಆ ಸಮಿತಿಯ ಮುಖಾಂತರ ನಾವು ಕಾರ್ಯಾಚರಿಸ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ನಿಮ್ಮ ಈಗ ಸಮಿತಿ ರಚನೆ ಆದ ನಂತರ ಏನಾದ್ರೂ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ? ಅಡ್ಡೆಗಳು ಬಂದಾಗುವಂಥದ್ದು ಅಥವಾ ಬಿಟ್ಟವರು ಯಾರಾದ್ರೂ ಇದ್ದಾರಾ ಗಾಂಜಾ ವ್ಯಸನ? ಮೂರು ಕಡೆ ಅಡ್ಡೆಗಳು ಬಂದಾಗಿವೆ. ಅಲ್ಲದೆ ಕೆಲವು ವಿದ್ಯಾರ್ಥಿಗಳು ಏನಂದ್ರೆ ಗಾಂಜಾ ಅಲ್ಲ, ಇನ್ನಿತರ ಅಮಲು ಪದಾರ್ಥ ನಾನು ಹೇಳಿದೆಲ್ಲ, ಗಮ್ಮು ಇದೆಲ್ಲ, ಇದನ್ನ ಸ್ವಲ್ಪ ತೊರೆದಿದ್ದಾರೆ ಮಕ್ಕಳು. ಒಂದು ಇಬ್ಬರು ಮತ್ತೆ ಒಂದು ಪತ್ರಿಕೆಯಲ್ಲಿ ಇದೆ, ಇಮ್ತಿಯಾಜ್ ಎಂಬವರು ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಗಾಂಜಾದಲ್ಲೇ ಇದ್ದವರು. ಅವರು ಕೂಡ ನಮ್ಮ ಇದಾದ ನಂತರ ಅವರ ಇದನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ಒಳ್ಳೆ ದಾರಿಗೆ ಬಂದಿದ್ದಾರೆ. ಇನ್ನು ಕೂಡ ಕೆಲವರು ಬರಬಹುದು ಅಂತೇಳಿ ನಂಬಿಕೆ ಕೂಡ ನಮಗೆ ಇದೆ. ಈಗ ಬಂಧನದಲ್ಲಿ ಇರುವವರು ಕುದ್ರೋಳಿ ಪರಿಸರದವರು, ಅವರನ್ನು ನಾವು ಎದುರು ಹಾಕ್ಲಿ. ಎಸ್ ಅಜೀಜ್ ಅವರೇ, ನವೀನ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನವೀನ್ ಅವರೇ. ಸರ್ ಕನೆಕ್ಟ್ ಮಾಡಿ ಟಿವಿ. ಎಸ್ ಮಾತಾಡ್ತಾ ಇದ್ದೀರಿ, ನೀವು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀರಿ. ನವೀನ್ ಅವರೇ ಮಾತಾಡಿ. ಸರ್ ಅದು ಕಾಲೇಜ್ ಸ್ಟೂಡೆಂಟ್ ಗಳಿಂದ ಮಾತಾಡಿದವರು ನಾವು ಏನು. ಹಲೋ. ಎಸ್ ಮಾತಾಡಿ ನವೀನ್ ಅವರೇ. ಹಲೋ ಕೇಳುದಿಲ್ಲ ಸರ್. ಎಸ್ ಮಾತಾಡಿ ನವೀನ್. ಕಾಲೇಜ್ ಸ್ಟೂಡೆಂಟ್ ಮಕ್ಕಳಿಂದ ಈಗ ಇದು ಯಾವ ಸರ್ಕಾರ ಬಂದ ಕೂಡ ಇನ್ನು ಗಾಂಜಾ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ, ಅದೇನು ಗೊತ್ತಾ ಸರ್? ಹಲೋ. ಎಸ್ ಮಾತಾಡಿ. ಯಾವ ಸರ್ಕಾರದಿಂದ ಕೂಡ ಗಾಂಜಾ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ, ಅದೇನು ಸರ್ ಹೇಳಲಿಕ್ಕೆ ಆಗ್ಬೋದಾ? ಹಲೋ. ಎಸ್ ನವೀನ್ ಅವರೇ ಧನ್ಯವಾದಗಳು. ನಾನು ಅದೇ ಕೇಳ್ತಾ ಇದ್ದೆ, ಅಂದ್ರೆ ಪಾಸಿಟಿವ್ ಬದಲಾವಣೆ ಆಗಿದೆ. ಅಂದ್ರೆ ನಾನು ಕೇಳುವಂಥದ್ದು, ನೀವು ಆಗ್ಲೇ ಹೇಳಿದ್ರಿ ನಮ್ಮ ಏರಿಯಾದಲ್ಲಿ ಇದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದ್ದೇವೆ. ನಾವು ನಮ್ಮ ಏರಿಯಾನು ಬಹಳ ಸಾಚ ಅಂತ ನಾವು 100% ಹೇಳಲ್ಲ. ಅಂದ್ರೆ ಈಗ ಮಾಡುವಾಗ ಸಮಸ್ಯೆ ಆಗೋದಿಲ್ವಾ ಅಂತ. ಅಂದ್ರೆ ಉಳಿದವರು ಯಾರಾದ್ರೂ ಮಾಡ್ತಾರೆ ಅಂತ ಇದ್ರೆ ನೀವು ಹೇಳ್ತಾ ಇದ್ರಿ ನಮ್ಮ ಏರಿಯಾದಲ್ಲಿ ಇತ್ತು, ಇದನ್ನ ಸಮಸ್ಯೆ ಅಂತ ಅನಿಸೋದಿಲ್ವಾ? ಇದು ಇಲ್ಲ, ನಮಗೆ ಸಮಸ್ಯೆ ಅನ್ಸಲೇ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಮನವನ್ನು ಪರಿವರ್ತನೆ ಮಾಡುವಂತ ಶಕ್ತಿ ದೇವರದಿಂದ ನಮಗೆ ಇದೆ, ನಮ್ಮ ಯುವಕರ ದಂಡರಿಗೆ ಇದೆ. ಮತ್ತೆ ಎಲ್ಲಾ ಮಸೀದಿಗಳು ಕೈ ಜೋಡಿಸಿದ್ದರಿಂದ ನಮಗೆ ಒಂದು ಬಲ ಬಂದಂತಾಗಿದೆ. ಹಿರಿಯರ ಮಾರ್ಗದರ್ಶನ ಕೂಡ ಇದರಲ್ಲಿ ಇದೆ. ಎಸ್ ಅಜೀಜ್ ಅವರ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ. ನನಗೆ ಮಸೀದಿಯ ವಿಚಾರದಲ್ಲಿ ಇನ್ನಷ್ಟು ಮಾತಾಡೋದಕ್ಕಿದೆ. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಟಾರ್ಗೆಟ್ ಗಾಂಜಾ ವಿಶೇಷ ಕಾರ್ಯಕ್ರಮದಲ್ಲೊಂದು ಅಂದ್ರೆ ಒಂದಂತೂ ಸ್ಪಷ್ಟ, ಕುದ್ರೋಳಿಯ ಜನ ಕುದ್ರೋಳಿಯಲ್ಲಿ ಅಜೀಜ್ ಅವರ ನೇತೃತ್ವದಲ್ಲಿ ಒಂದು ಶ್ಲಾಘನೀಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಸಹಭಾಗಿತ್ವ ಇದ್ರೆ ಯಾವುದೇ ಒಂದು ಕೆಟ್ಟ ಚಟವೋ ಅಥವಾ ಯಾವುದೋ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಅನ್ನೋದಕ್ಕೊಂದು ಸಾಕ್ಷಿ ಅಥವಾ ಉದಾಹರಣೆಯನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಉಳಿದ ಕಡೆಯಲ್ಲೂ ಕೂಡ ಈ ಸಮಸ್ಯೆಗಳು ಇದಾವೆ. ಸೊ ಅಲ್ಲಿಯೂ ಕೂಡ ಈ ರೀತಿ ಸಮಿತಿಗಳನ್ನು ಮಾಡುವ ಮುಖಾಂತರ ಪೊಲೀಸ್ ಇಲಾಖೆಗೂ ಕೂಡ ಸಹಕರಿಸುವಂಥ ಕೆಲಸವನ್ನು ಮಾಡಬಹುದು ಏನೋ. ಸೊ ನಿಮ್ಮ ಊರಿನಲ್ಲಿ ಏನಿದೆ ಸಮಸ್ಯೆ, ಗಾಂಜಾದ ಸಮಸ್ಯೆ ಯಾವ ರೀತಿ ಇದೆ, ಇದನ್ನು ಕೂಡ ನೀವು ಕರೆ ಮಾಡಿ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ನ ಮುಂದೆ ಕೂಡ ಬರ್ತಾ ಇದೆ. ಇದೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.